ಸೆಂಟ್ರೋ ರವಿ ಹಿಂದಿರುವ ಆಸಾಮಿಗಳ ಬಣ್ಣ ಬಯಲಾಗಬೇಕು. ಅಮಾಯಕ ಹೆಣ್ಣು ಮಕ್ಕಳನ್ನ ಕತ್ತಲೆಗೆ ತಳ್ಳಿದವರ ಹೆಡೆಮುರಿ ಕಟ್ಟಬೇಕು ಎಂದು ಮೈಸೂರಿನ ಒಡನಾಡಿ ಸಂಸ್ಥೆ ನಿರ್ದೇಶಕ ಸ್ಟ್ಯಾನಿ ಹೇಳಿದ್ದಾರೆ. ಸೆಂಟ್ರೋ ರವಿ ಬಂಧನ ಹೆಚ್ಚು ಮಹತ್ವದಲ್ಲ, ಆತ ಕೇವಲ ಒಂದು ಕ್ರಿಮಿಯಷ್ಟೇ. ಆತನ ಹಿಂದಿರುವ ಆಸಾಮಿಗಳ ಬಣ್ಣ ಬಯಲಾಗಬೇಕು ಎಂದು ಮೈಸೂರಿನ ಒಡನಾಡಿ ಸಂಸ್ಥೆ ನಿರ್ದೇಶಕ ಸ್ಟ್ಯಾನಿ ಹೇಳಿದ್ದಾರೆ. ಸೆಂಟ್ರೋ ರವಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪತ್ರದ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸ್ಟ್ಯಾನಿ ದೂರು ನೀಡಿದ್ದರು. ಇದೀಗ ಬಂಧನದ ಬಗ್ಗೆ ಮಾತನಾಡಿದ ಅವರು, ಪ್ರಕರಣದಲ್ಲಿ ಬಂಧಿತರಾದವರ ಸಂಖ್ಯೆ 3. ಆದರೆ ಸೆಂಟ್ರೋ ರವಿಯ ಹಿಂದೆ ನೂರಾರು ಜನರಿದ್ದಾರೆ. ಅಮಾಯಕ ಹೆಣ್ಣು ಮಕ್ಕಳನ್ನ ಕತ್ತಲೆಗೆ ತಳ್ಳಿದವರ ಹೆಡೆಮುರಿ ಕಟ್ಟಬೇಕು. ಸಮಾಜದಲ್ಲಿರುವ ವೈಟ್ ಕಾಲರ್ ಕ್ರಿಮಿಗಳನ್ನ ಬಂಧಿಸಬೇಕು. ಸಂತ್ರಸ್ತೆಗೆ ನ್ಯಾಯ ಸಿಗುವಂತಾಗಬೇಕು. ಪರಿಹಾರ ಒದಗಿಸಬೇಕು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಿಮಿಗಳಿಗೆ ಶಿಕ್ಷೆ ಕೊಡಿಸಬೇಕು. ಇವನ ಅಕ್ರಮ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿ ಸಂತ್ರಸ್ತೆಯರಿಗೆ ಹಂಚಬೇಕು ಎಂದು ಒತ್ತಾಯಿಸಿದರು.